ಸಪೋರ್ಟೇ ನಮ್ಮ ಸ್ಟ್ರೆಂತು ಇಲ್ಲಿವರೆಗೆ ನಾವು ಬರೋದಕ್ಕೆ. ಆ್ಯಂಡ್ ಅಂಥ ಒಂದು ದೊಡ್ಡ ಸಂಸ್ಥೆ ಅಂಥವು ಅದರ ಮುಖ್ಯಸ್ಥರಾಗಿರುವಂಥ ಅವರು ಕೂಡ ನಾವು ದೊಡ್ಡ ಅಭಿಮಾನಿಗಳೇ ಅವ್ರಿಗೆ. ಅವ್ರ ಸುತ್ತಮುತ್ತ ಇಂಥದ್ದನ್ನು ನಡೆದ ತಕ್ಷಣ ನಮಗೆಲ್ಲೋ ಒಂದು ಕಡೆಗೆ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಯಾಕಂತಂದರೆ ಎಷ್ಟೋ ಜನ ಸೀನಿಯರ್ ಜರ್ನಲಿಸ್ಟ್ಗಳು ನನಗೆ ಆಗಲಿ ರಕ್ಷಿತ್ಗಾಗಲಿ ನಮ್ಮೆಲ್ರಿಗೂ ನಾವು ಇನಿಷಿಯಲ್ ಡೇಸಲ್ಲಿ ಬಂದಾಗ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ನೀವು ಈ ರೀತಿ ಹೋಗಿ, ಈ ರೀತಿ ವಿಚಾರಗಳನ್ನು ಕೈಗೆತ್ಕೊಳ್ಳಿ, ಸಿನಿಮಾವನ್ನು ಈ ರೀತಿ ತಂದು ಪ್ರೆಸೆಂಟ್ ಮಾಡಿ, ಯಾವ್ಯಾವ ಪುಸ್ತಕಗಳನ್ನ ಓದಬೇಕು ಅಲ್ಲಿವರೆಗೂ ನಮಗೆ ಸಜೆಸ್ಟ್ ಮಾಡಿದಂಥ ಎಷ್ಟೋ ಜನ ಸೀನಿಯರ್ ಜರ್ನಲಿಸ್ಟ್ಗಳಿದ್ದಾರೆ. ಇವತ್ತು ನಮಗೆ ಮಾರ್ಗದರ್ಶನ ಕೊಟ್ಟಂಥವ್ರು ಇದ್ದಾರೆ. ಹಾಗಾಗಿ ನಿಮ್ಮ ನಡೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಜರ್ನಿಯಲ್ಲೂ ಕೂಡ, ಜನರನ್ನು ತಲುಪೋದ್ರಲ್ಲಾಗಲಿ ಅಥವಾ ನಮ್ಮಲ್ಲಿ ನಾವು ಒಂದಷ್ಟು ಕಲಿಕೆಯನ್ನು ಮಾಡಿಕೊಳ್ಳೋದಕ್ಕೂ ಕೂಡ. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ. ಒಬ್ಬರ ಮೇಲೆ ಒಬ್ಬರು ಏನೇನೋ ಹೇಳ್ಕೊಂಡು ಅಥವಾ ಏನೇನೋ ಮಾತಾಡಿಕೊಂಡು ಮಾಡೋದು ಸರಿಯಲ್ಲ ಅಂತ ಅನಿಸುತ್ತೆ ನನಗೆ. ಇನ್ನು ಮಿಕ್ಕಿದ್ದು ಜನ ಇರಂತ ಹೇಳ್ತಾರೆ. ಐ ಥಿಂಕ್ ಮಾತು ಮನೆ ಹಾಳು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಾತಾಡೋದಕ್ಕಿಂತ ನಮ್ಮ ಕೆಲಸ ಮಾತಾಡಬೇಕು ಅಂತ ನಾವು ನಂಬದಂಥ ಒಂದು ತಂಡ. ಐ ಥಿಂಕ್ ಒಂದಷ್ಟು ವಿಷಯಗಳು ನಾನೇನು ಪ್ರೋಗ್ರಾಮ್ ನೋಡಿದೆ. ಇನ್ಫ್ಯಾಕ್ಟ್ ನನಗೆ ಆ ಪ್ರೋಗ್ರಾಮ್ ಬರ್ತಿದ್ದು ಗೊತ್ತಿಲ್ಲ. ನಾನೆಲ್ಲ ಲೊಕೇಶನಲ್ಲಿದ್ದಾಗ ನನಗೆ ಈ ಥರದೊಂದು ಪ್ರೋಗ್ರಾಮ್ ಬರ್ತಿದೆ ಅಂತ ಅಂದ್ಕೊಂಡು ನನಗೆ ಹೇಳಿದಾಗ ನಾನು ಹೋಗಿ ನೋಡಿದ್ದೆ ಅದನ್ನು. ಸೊ ಹಾಗಾಗಿ ನನಗೆ ಇದಕ್ಕೆ ರಿಯಾಕ್ಟ್ ಮಾಡೋವಂಥದ್ದು ಜನ ರಿಯಾಕ್ಟ್ ಮಾಡಬೇಕಲ್ಲ, ನಾವೇನು ರಿಯಾಕ್ಟ್ ಮಾಡೋದು ಅಥವಾ ಮಾಡಿದಂಥ ಅವ್ರಿಗೆ ಅವ್ರದ್ದೇ ರಿಯಾಕ್ಷನ್ ಇರುತ್ತೆ ಅದಕ್ಕೆ. ಓಕೆ, ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ. ಎಲ್ಲದಕ್ಕೂ ಟೈಮ್ ಆನ್ಸರ್ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ತುಂಬ ಕಡೆಗೆ ಸ್ಪೆಷಲಿ ಆ ಆ್ಯಂಕರ್ ಬಗ್ಗೆ ಎಲ್ಲರೂ ತುಂಬ ಕೆಟ್ಟದಾಗಿ ಕಮೆಂಟ್ಗಳು ಮಾಡಿದ್ದು ನಾನು ನೋಡಿದ್ದೀನಿ. ಎಲ್ಲವೂ ಅವ್ರ ಕೈಯಲ್ಲಿ ಇರಲ್ಲ. ಯಾರೋ ಒಬ್ಬರು ಬರ್ಕೊಡ್ತಾರೆ, ಇನ್ನೊಬ್ಬರು ನರೇಟ್ ಮಾಡ್ತಾರೆ, ಇನ್ನೊಬ್ಬರು ಓದ್ತಾರೆ. ಒಂದು ಹುಡುಗಿ, ಸೊ ಅವ್ರ ಬಗ್ಗೆ ತುಂಬ ಅಷ್ಟು ಹಾರ್ಷ್ ಆಗೋದು ಒಳ್ಳೆಯದಲ್ಲ ಅನ್ನೋ ಥರ ನನ್ನ ಅಭಿಪ್ರಾಯ. ಸೊ ದಯವಿಟ್ಟು ಅದನ್ನು ನೋಡಿಕೊಂಡು ಎಲ್ಲರೂ ವ್ಯವಹರಿಸಲು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.